ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ವತಿಯಿಂದ 2 ದಿನಗಳ ಡೆಮಾನ್ಸ್ಟ್ರೇಷನ್ ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಬಿಹೈಂಡ್ ದಿ ವರ್ಕಿಂಗ್ ಆಫ್ ಟಾಯ್ಸ್ ಮತ್ತು ರಾಷ್ಟ್ರಮಟ್ಟದ ಕಾರ್ಯಾಗಾರ ಫಿಸಿಕ್ಸ್ ಆಫ್ ಟಾಯ್ಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಎನ್ಐಟಿಕೆಯ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಅರುಣ್ ಇಸ್ಲೂರ್ ದೀಪ ಬೆಳಗಿಸಿ ಟಾಯ್ಸ್ಗೆ ಕೀ ಕೊಡುವ ಮೂಲಕ ವಿನೂತನ ರೀತಿಯಲ್ಲಿ ಚಾಲನೆ ನೀಡಿ ಮಾತನಾಡಿ, ಟಾಯ್ಸ್ ಎಂದ ಕೂಡಲೇ ನನಗೆ ಬಾಲ್ಯ ನೆನಪಿಗೆ ಬರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರೂ ಬಾಲ್ಯದಲ್ಲಿ ಟಾಯ್ಸ್ನಲ್ಲಿ ಆಟವಾಡಿರ್ತಾರೆ. ಆದರೆ ಬೇಸರದ ಸಂಗತಿ ಏನಂದ್ರೆ ಎಲ್ಲ ಟಾಯ್ಸ್ಗಳು ಕೂಡ ಹೆಚ್ಚಾಗಿ ಮೇಡ್ ಇನ್ ಚೈನಾವಾಗಿರುತ್ತೆ. ಅದು ಬದಲಾಗಬೇಕು. ನಾವು ಭಾರತೀಯರು ಹೊಸ ಹೊಸ ನೂತನ ಆವಿಷ್ಕಾರಗಳೊಂದಿಗೆ ಟಾಯ್ಸ್ಗಳನ್ನು ತಯಾರು ಮಾಡುವಂತಾಗಬೇಕು ಅಂತ ಹೇಳಿದ್ರು. Another one is again I forgot to bring that actually. Some 5 years back which I purchased in Malaysia. It's again with the made in China, a small toy. There is no any remote control. You just charge it with a laptop or with any USB and just switch it on, just turn that key and it gets. ಬಳಿಕ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಇಸರ್ ಪುಣೆ ಸೈಂಟ್ ಆಕ್ಟಿವಿಟಿ ಸೆಂಟರ್ನ ಸದಸ್ಯ ಅಶೋಕ್ ರೂಪ್ನಾರ್ ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮದ ಹೆಸರಿನಲ್ಲಿ ವಿಶೇಷತೆ ಇದೆ. ನೀವು ಅರವಿಂದ್ ಗುಪ್ತಾ ಟಾಯ್ಸ್.com ನಲ್ಲಿ ಹುಡುಕಿದ್ರೆ 11,000ಕ್ಕೂ ಹೆಚ್ಚು ಅನೇಕ ವಿಧವಿಧ ಟಾಯ್ಸ್ಗಳು ಸಿಗುತ್ತೆ ಮತ್ತು ಯಾವ ರೀತಿ ಅವುಗಳನ್ನು ತಯಾರಿಸಲಾಗುತ್ತೆ ಎನ್ನುವ ಮಾಹಿತಿಗಳು ಇವೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸಿ ಅನೇಕ ಟಾಯ್ಸ್ಗಳನ್ನು ತಯಾರಿಸಲಾಗಿದೆ ಅಂತ ಹೇಳಿದರು. Simple activities we have documented in the form of the short films. If you by the chance if you have the cell phone, you can search on the Google arvindguptatoys.com. More than 1100 different kinds of the small toys based on the physics, mathematics. ಬಳಿಕ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾ ಪ್ರವೀಣ್ ಮಾರ್ಟಿಸ್ ಎಸ್ಜಿ ಅವರು ಮಾತನಾಡಿ, ನಮ್ಮ ಕಾಲೇಜಿನ ಭೌತಶಾಸ್ತ್ರ ವಿಭಾಗ ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಫಿಸಿಕ್ಸ್ ಆಫ್ ಟಾಯ್ಸ್ ಉತ್ತಮ ಕಾರ್ಯಕ್ರಮ. ಮಕ್ಕಳಿಗೆ ಟಾಯ್ಸ್ಗಳನ್ನು ನೀಡಬೇಕು, ಅದರೊಂದಿಗೆ ಆಟವಾಡುವ ಮೂಲಕ ಕಲಿತಾರೆ ಅಂತ ಹೇಳಿದರು. So that should be the way I think we are excited by the Department of Physics here at St. Aloysius College. And similarly, even the students are very much thrilled and excited. We get such wonderful students in the Department of Physics and Sciences, so that it always makes us do something more and very creative. So I remember a little. ಬಳಿಕ ಕಾಲೇಜಿನ ರೆಕ್ಟರ್ ರೆವರೆಂಡ್ ಫಾದರ್ ಡೈನಿಷಿಯಸ್ ವಾಸ್ ಎಸ್ಜಿ ಅವರು ಮಾತನಾಡಿ, ಫಿಸಿಕ್ಸ್ ಆಫ್ ಟಾಯ್ಸ್ ನಾವು ಮಾಡಿಯೇ ತಿಳಿದುಕೊಳ್ಳಬೇಕು. 3 ರೀತಿಯಲ್ಲಿ ತಿಳಿದುಕೊಳ್ಳಬಹುದು: ಕೇಳಿ ಕಲಿಯೋದು, ನೋಡಿ ಕಲಿಯೋದು ಮತ್ತು ಸ್ವತಃ ಮಾಡಿ ಕಲಿಯೋದು. ಟಾಯ್ಸ್ಗಳ ವಿಚಾರದಲ್ಲಿ ನಾವು ಮಾಡಿಯೇ ಕಲಿತುಕೊಳ್ಳಬೇಕು ಮತ್ತು ಅದು ಬಹಳ ಪರಿಣಾಮಕಾರಿ. ಮಕ್ಕಳಿಗೆ ಟಾಯ್ಸ್ಗಳನ್ನು ನೀಡಬೇಕು, ಆಗ ವೇಗವಾಗಿ ಕಲಿತಾರೆ ಅಂತ ಮಾಹಿತಿ ನೀಡಿದರು. Audio learners, visual learners and kinesthetic learners. And I think a good teacher should have all these 3 things while teaching. Audio, visual, because there are learners of different types. Some of us are audio, only listen and understand. Some who see and understand. Some who do and understand. And science students often have to be learn by doing. And I'm sure this is going to be a very enriching experience for you. ಇನ್ನು 2 ದಿನಗಳ ಕಾಲ ನಡೆಯಲಿರುವ ಕಾರ್ಯಾಗಾರದಲ್ಲಿ ಮೊದಲನೆಯ ದಿನ ದೇಶದ ಅನೇಕ ಕಾಲೇಜುಗಳ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.